ಕನ್ನಡ ಪತ್ರಿಕೋದ್ಯಮ ಇಂದು ವಿಸ್ತೃತವಾಗಿ ಬೆಳೆದಿದೆ. ಆಧುನಿಕ ತಂತ್ರಜ್ಞಾನ ಯುಗದ ಪೈಪೋಟಿಯ ಮಧ್ಯೆ ತನ್ನದೇ ಮಹತ್ವಗಳಿಂದ ಪತ್ರಿಕೆಗಳು ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಹಾಗೂ ವ್ಯಾವಹಾರಿಕ ಅರಿವನ್ನು ಪಸರಿಸುವಲ್ಲಿ ಸವಾಲುಗಳನ್ನು ಎದುರಿಸಿ ಮುನ್ನಡೆಯುತ್ತಿರುವುದರ ಹಿಂದೆ ಕ್ರಿಯಾತ್ಮಕ ಪತ್ರಕರ್ತರ ಪಾತ್ರ ಮಹತ್ತರವಾಗಿದೆ ಎಂದು ಹಿರಿಯ ಪತ್ರಕರ್ತ ಮಲಾರು ಜಯರಾಮ್ ರೈ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾಸರಗೋಡಿನ ಗಡಿನಾಡು ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ನೇತೃತ್ವದಲ್ಲಿ ಶಿರಿಯಾದಲ್ಲಿರುವ ಅವರ ಸ್ವಗೃಹದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಗೌರವಿಸಿ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡಿದರು. ಧನಾತ್ಮಕ ಚಿಂತನೆಗಳನ್ನು ಪಸರಿಸುವ ಕಾರ್ಯಗಳು ಪತ್ರಿಕೆಗಳಿಂದಾಗಬೇಕು. ಮನಸ್ಸನ್ನ ಅರಳಿಸುವ ವರ್ತಮಾನಗಳು ಇಂದಿನ ಸಮಾಜಕ್ಕೆ ಅಗತ್ಯವಿದ್ದು, ಈ ನಿಟ್ಟಿನಲ್ಲಿ ಪತ್ರಿಕೆಗಳು ವರದಿಗಾರರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿದಾಗ ಸುಖಿ ಸಮಾಜ ನಿರ್ಮಾಣ ಸಾಧ್ಯ ಎಂದು ಅವರು ತಿಳಿಸಿದರು. ಪ್ರಿಯವಾಗಿ ಹೇಳುವಂತಹ ಒಂದು ಕಲೆಯನ್ನು ಸಾಧಿಸಿಕೊಳ್ಬೇಕು. ಅದರ ಸತ್ಯವನ್ನೇ ಹೇಳಬೇಕು. ಇವತ್ತು ನಾವು ಎಷ್ಟೋ ಸಲ ನಾವು ನೋಡ್ತೀವಿ, ಅದನ್ನು ಒಂದೇ ಸತ್ಯವನ್ನು ಬೇರೆ ಬೇರೆ ಮುಖಗಳಿಂದ ನಾವು ಅದನ್ನು ನಮಗೆ ಬೇಕಾದ ಹಾಗೆ ತಿರುಚುವ ಪ್ರವೃತ್ತಿ ಇದೆಯಲ್ಲ, ಅದು ನನಗೆ ಅದು ತಪ್ಪು ಅಂತಲೇ ಹೇಳಬೇಕಾಗ್ತದೆ. ಸತ್ಯವನ್ನು ಬಿಡದೆ ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು. ಅದರಿಂದ ಯಾಕೆಂದರೆ ಈ ಪ್ರಪಂಚದ ಬೇಸ್ ಇದು ಸತ್ಯವೇ. ಸತ್ಯದ ಆಧಾರದ ಮೇಲೆ ಜಗತ್ತು ನಡೆದಿರೋದು. ಅದರ ಆಚರಣೆಯೇ ಧರ್ಮ. ಹಾಗಾಗಿ ಪತ್ರಿಕಾ ಧರ್ಮ ಅಂದಾಗ ಅದಕ್ಕೆ ಬಹಳ ವಿಶಾಲವಾದ ವ್ಯಾಖ್ಯೆ ಇದೆ. ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಪತ್ರಿಕೆ ತನ್ನ ಧರ್ಮವನ್ನು ಉಳಿಸಿಕೊಂಡು ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಧರ್ಮವನ್ನು ನಾವು ಅನುಷ್ಠಾನ ಮಾಡುವಾಗ ಅಷ್ಟೇ ಧೈರ್ಯತನ, ಭಯರಹಿತಂತಹ ಸ್ಥಿತಿ ಇರಬೇಕು. ಅದನ್ನು ಕೂಡ ನಾವು ಉಳಿಸಿಕೊಳ್ಬೇಕು. ಗಡಿನಾಡು ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ಅಧ್ಯಕ್ಷ ಪ್ರಭಾಕರ ಕಲ್ಲುರಾಯ ಬನತಕತ್ತಿ, ಅಕಾಡೆಮಿಯ ಗೌರವಾಧ್ಯಕ್ಷ ಪ್ರೊಫೆಸರ್ ಎ ಶ್ರೀನಾಥ್, ಅಕಾಡೆಮಿಯ ಪ್ರಧಾನ ಕಾರ್ಯದರ್ಶಿ ಅಖಿಲೇಶ್, ವಸಂತ್ ಬಾರಡ್ಕ, ಮಲಾರು ಜಯರಾಮ್ ರೈಗಳ ಧರ್ಮಪತ್ನಿ ಗೀತಾ ಚೇರೈ, ಪತ್ರಕರ್ತೆ ಸಾಯಿ ಭದ್ರಾ ರೈ, ಪುರುಷೋತ್ತಮ್ ಭಟ್, ಧನ್ಯಶ್ರೀ, ಅಖಿಲೇಶ್ ಮೊದಲಾದವರು ಉಪಸ್ಥಿತರಿದ್ದರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್ 24/7 ಮಂಜೇಶ್ವರ.